ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಹೋಬಳಿಯ ಶ್ರಾವಣ್ಣನಹಳ್ಳಿಯಲ್ಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2.4 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಂವಿ ವೀರಭದ್ರಯ್ಯನವರು, ಮಧುಗಿರಿ ವ್ಯವಸಾಯವನ್ನೇ ನಂಬಿ ಬದುಕುತ್ತಿರುವ ಕ್ಷೇತ್ರ. ಇಲ್ಲಿನ ಮಕ್ಕಳಿಗೆ ಶಿಕ್ಷಣದ ಹೊರತು ಯಾವುದೇ ಕೈಗಾರಿಕೆ, ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ. ಈ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿಯಾಗಬೇಕಾದರೆ ಜಿಲ್ಲಾ ಕೇಂದ್ರವಾಗಲೇಬೇಕು. ಈ ವಿಚಾರವನ್ನ ಸದನದಲ್ಲಿ ಒತ್ತಾಯಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವ ವಿಶ್ವಾಸವಿದ್ದು ಅವರಿಂದಲೇ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡಿಸಿಯೇ ಸಿದ್ಧ ಎಂದು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಪರೋಕ್ಷವಾಗಿ ಸುಳಿವು ನೀಡಿದರು. ಮಕ್ಕಳ ಶಿಕ್ಷಣಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ಉತ್ತಮ ಪರಿಸರವೂ ಮುಖ್ಯ. ಶಾಲೆಯಲ್ಲಿ ಉತ್ತಮವಾದ ಪರಿಸರದ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಪ್ರಾಂಶುಪಾಲ ಸಿದ್ದೇಶ್ವರ್ ಅವರ ಉತ್ತಮ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ಯಾವುದೇ ರೀತಿಯ ಕೈಗಾರಿಕೆ ಇಲ್ಲದೆ ರೈತರು ಹಾಗೂ ಸಾರ್ವಜನಿಕರು ಕೃಷಿ ಹಾಗೂ ಕೂಲಿ ಮಾಡಿ ಬದುಕುತ್ತಿದ್ದಾರೆ. ಇವರ ಮಕ್ಕಳಾದರೂ ಸಹ ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗ ಪಡೆಯುವಂತಾಗಬೇಕು ಎಂದು ನುಡಿದರು. ಪ್ರಾಂಶುಪಾಲರಾದ ಮರುಳ ಸಿದ್ದೇಶ್ವರ್ ಮಾತನಾಡಿ, ಶಾಸಕರು ನಮ್ಮ ವಸತಿ ಶಾಲೆಯನ್ನು 3 ವರ್ಷಗಳ ಹಿಂದೆ ಉದ್ಘಾಟನೆ ಮಾಡಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ 100ಕ್ಕೆ 100% ಫಲಿತಾಂಶ ಪಡೆದು ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆ ಉತ್ತಮ ಸ್ಥಾನ ಗಳಿಸಿದೆ. ಗಡಿ ಪ್ರದೇಶವಾದ ನಮ್ಮ ಶಾಲೆಗೆ ಹಾಗೂ ಈ ಭಾಗದ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲಕರವಾಗಿ ಪದವಿ ಪೂರ್ವ ಕಾಲೇಜು ಅಗತ್ಯವಿರುವುದಾಗಿ ಕೋರಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ತುಂಗೋಟಿ ರಾಮಣ್ಣ, ಹೋಬಳಿ ಅಧ್ಯಕ್ಷ ನರಸಿಂಹರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್, ಸೈಯದ್ ಗೌಸ್, ಎಂಜಿನಿಯರ್ ಮಹದೇವ್, ಮುಖಂಡರಾದ ರವಿ, ನಾಸಿರ್, ಜಬೀವುಲ್ಲಾ ಹಾಗೂ ಗ್ರಾಮಸ್ಥರು ಇದ್ದರು. ವರದಿ ಅಭಿದ್, ಮಧುಗಿರಿ. ಈ ಒಂದು ಶಾಲೆಯಲ್ಲಿ ಎಸ್ಎಲ್ಸಿ ಏನು ವಿದ್ಯಾರ್ಥಿಗಳ ಫಲಿತಾಂಶ 100% ನಾವು ಸಾಧಿಸ್ತೀವಿ. ಅದಲ್ಲದೆ ಈ ಒಂದು ಭಾಗದಲ್ಲಿ ಒಂದು ವಿವಿಧ ಅರಣ್ಯ ಇಲಾಖೆ ಸಹಕಾರದಿಂದ ಸರ್ ಅಂತ ನಾವು ಹೇಳಿದ್ವಿ. 3 ವರ್ಷ ಆದ್ಮೇಲೆ ಶಾಸಕರೇ ಸರ್ ನಾನು ಹೇಳ್ತಾ ಇದ್ದೀನಿ, 3 ವರ್ಷ ಸರ್, ಎಸ್ಎಲ್ಸಿ 3 ವರ್ಷ ಆಗಿದೆ ಸರ್, ಪ್ರತಿ ವರ್ಷ 100% ಬಂದಿದೆ ಸರ್. ಇದು 4ನೇ ವರ್ಷ ಸರ್. ಅತ್ಯುತ್ತಮವಾಗಿ ನಮ್ಮ ಶಾಲೆದು ಇಡೀ ರಾಜ್ಯದಲ್ಲೇ 7ನೇ ಶಾಲೆ ನಮ್ಮ ಶಾಲೆ ಒಂದು ಸರ್. ಎಸ್ಸಿ ಎಸ್ಟಿ ಮತ್ತೆ ಒಬಿಸಿಗೆ ಅಡ್ಮಿಷನ್ ಸಿಗುತ್ತೆ ನಮ್ಮ ಶಾಲೆಯಲ್ಲಿ. ಈ ವರ್ಷ 500 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್. ಈ ಒಂದು ಶಾಲೆ ಅಡ್ಮಿಷನ್ ಬೇಕಾದ್ರೆ ತುಂಬಾನೇ ಒತ್ತಡ ಇದೆ ಸರ್, ತುಂಬಾನೇ ಬೇಡಿಕೆ ಇದೆ ಸರ್ ನಮ್ಮ ಶಾಲೆಯಲ್ಲಿ. ಮತ್ತೆ ನಮ್ಮ ವಾತಾವರಣ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಶಾಲೆಯಲ್ಲಿ. ಬೇರೆ ಎಲ್ಲಾ ರಾಜ್ಯದಲ್ಲೂ ಸಾಕಷ್ಟು ಜನ ಪೇರೆಂಟ್ಸ್ ಗಳು ಹೇಳ್ತಾರೆ, ಮಕ್ಕಳು ಹೇಳ್ತಾರೆ ಸರ್, ಎಲ್ಲಾ ಶಾಲೆಗಿಂತಲೂ ತುಂಬಾ ಚೆನ್ನಾಗಿದೆ ಶಾಲೆ ಅಂತ. ಅದೇನಾಗ ಈಗ ಥೋड़ा ಮಲ್ಟಿಪರ್ಪಸ್ ಉದ್ಘಾಟನೆ ಮಾಡಿದ್ರೆ ಸರ್. ನಮ್ಮ ಮನವಿ ಏನಂದ್ರೆ ಸ್ವಲ್ಪ ಆದಷ್ಟು ಬೇಗ ಮಾಡಿಸ್ಕೊಳ್ಬೇಕು ಸರ್, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಂಗೆ ಸರ್. ಇಷ್ಟಾದ್ರೆ ಸರ್ ಈ ಭಾಗದಲ್ಲಿ ಬಿಸಿಎಂ ಶಾಲೆ ತುಂಬಾ ಅವಶ್ಯಕತೆ ಇದೆ ಸರ್. ಬಿಸಿಎಂ ಮತ್ತೆ ಎಸ್ಸಿ ಶಾಲೆ ತುಂಬಾ ಅವಶ್ಯಕತೆ ಇದೆ ಸರ್. ಯಾಕಂದ್ರೆ ಈ ಭಾಗದಲ್ಲಿ ಬಿಸಿಎಂ ಸಮುದಾಯ ಮತ್ತೆ ಎಸ್ಸಿ ಸಮುದಾಯದಿಂದ ಅದು ತುಂಬಾ ಒಂದು ಅವಶ್ಯಕತೆ ಇದೆ ಸರ್ ಈ ಶಾಲೆಯಲ್ಲಿ. ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿಸಬೇಕು ಅಂತ ನಾವು ಕೇಳ್ತೇವೆ.